ಉಡುಪಿ ಜಿಲ್ಲೆಯ ಕಟಪಾಡಿಪೇಟೆಯಲ್ಲಿ ಶಿಥಿಲಾವಸ್ಥೆಯಲ್ಲಿದ್ದು ದುರಸ್ತಿಯಲ್ಲಿದ್ದ ಕಾಂಕ್ರೀಟ್ ನಿರ್ಮಿತ ನೀರಿನ ಟ್ಯಾಂಕ್ ಅನ್ನು ತೆರವು ಮಾಡಲಾಗಿದೆ. ಆದರೆ ಈ ವೇಳೆ ನಿರ್ಲಕ್ಷ್ಯ ವಹಿಸಿದ್ದರಿಂದ ಪಕ್ಕದ ಕಟ್ಟಡಕ್ಕೆ ಹಾನಿಯಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಸಣ್ಣ ನೀರಾವರಿ ಇಲಾಖೆಯಿಂದ ನಿರ್ಮಾಣಗೊಂಡಿದ್ದ ಈ ನೀರಿನ ಟ್ಯಾಂಕ್ ಕಟಪಾಡಿಪೇಟೆಯ ಹೃದಯ ಭಾಗದಲ್ಲಿ ಇತ್ತು. ಶಿಥಿಲಾವಸ್ಥೆಗೆ ತಲುಪಿ ಕುಸಿಯುವ ಹಂತದಲ್ಲಿದ್ದ ಟ್ಯಾಂಕ್ ಅನ್ನು ತೆರವು ಮಾಡುವ ಬಗ್ಗೆ ಕಟಪಾಡಿ ಪಂಚಾಯತ್ ತೀರ್ಮಾನ ಮಾಡಿತ್ತು. ನಿನ್ನೆ ಭಾನುವಾರ ಜನಸಂಚಾರ ಕಡಿಮೆ ಇದ್ದ ಕಾರಣ ಜೆಸಿಬಿ ಉಪಯೋಗಿಸಿ ಹಗ್ಗ ಕಟ್ಟಿ ಎಳೆದು ಟ್ಯಾಂಕ್ ಅನ್ನು ಉರುಳಿಸಿ ನೆಲ ಸಮ ಮಾಡಲಾಯಿತು. ಆದರೆ ಈ ವೇಳೆ ಪಕ್ಕದಲ್ಲೇ ಇದ್ದ ಡಾಕ್ಟರ್ ರವೀಂದ್ರ ಶೆಟ್ಟಿ ಎಂಬುವರಿಗೆ ಸೇರಿದ ಕ್ಲಿನಿಕ್ ಹಾಗೂ ಕಟ್ಟಡಕ್ಕೆ ಹಾನಿ ಸಂಭವಿಸಿದೆ. ಸೂಕ್ತ ಮುನ್ನೆಚ್ಚರಿಕಾ ಕ್ರಮವನ್ನ ವಹಿಸದೇ ಇರುವುದರ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. काम बहुत ज़्यादा है। फोन